ಎದ್ದೇಳಪ್ಪ, ಅಡ್ಡಿ ಇಲ್ಲ. ಇದ್ರ ಹೀಗಿರ್ಬೇಕು. ಬಾಳೆಯ ತೋಟವನ್ನು ಹಕ್ಕು ಚಾನಾ ಹಾನಿಗೊಳಿಸುವಂತಹ ಮತದಾನಿಯಂತೆ ನಮ್ಮ ಚದುರಂಗ ಸೇನೆ ಆ ಕಡೆ ಈ ಕಡೆ ಚದುರಿ ಹೋಗುವ ಹಾಗೆ ಮಾಡಿದೆ. ನಾವು ಸೋತೆವು, ನೀನೇ ಗೆದ್ದ. ನಿಮ್ಮ ಮಾತುಗಳು ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮಂತಹ ಪಂಡಿತೋತ್ತಮರೆಲ್ಲ ಒಂದು ಮಾತನ್ನು ಆಡುವಾಗ ಬಹಳ ಅರ್ಥಗಳಿರ್ತದೆ. ಸೋತೆವು ಅಂತ ಹೇಳಿದ್ದೀರಿ. ಯಾವುದರಲ್ಲಿ ಸೋತದ್ದು, ಯಾವುದನ್ನು ಸೋತದ್ದು, ಹೇಗೆ ಸೋತದ್ದು, ಎಲ್ಲಿ ಸೋತದ್ದು? ನಿನ್ನ ಕರ ಕೌಶಲವನ್ನು ಕಂಡು ನಾನು ಸೋತಿದ್ದೇನೆ. ನನ್ನ ಮನಸ್ಸನ್ನು ನೀನು ಗೆದ್ದವನಿದ್ದಿ. ಅಭಿಮನ್ಯು ಶಿಶು ಹತ್ಯಾ ಪಾತಕಕ್ಕೆ ನಾನು ಅಂಜಿದ್ದೇನೆ. ಆದ ಕಾರಣ ಈ ಕ್ಷೇತ್ರ ನಿನಗೆ ಸಲ್ಲದು. ನೀನು ಬದುಕಿ ಉಳಿದು ಸಾಧಿಸುವಂತಹದ್ದು ಬಹಳಷ್ಟು ಇದೆ. ಶಿಶುವೇ ತೊಲಗು. ಶಿಶು ವಯಸ್ಸಾದಂತೆ ಕಥೆಗಳೆಲ್ಲವೂ ಮರೆತು ಹೋಗ್ತದೋ? ಮರೆತದ್ದೇ ಹೌದಾಗಿದ್ರೆ ಒಂದೆರಡು ಘಟನೆಗಳನ್ನು ನಾನು ನೆನಪಿಸ್ತೇನೆ. ಯಾವ ಕಥೆ, ಯಾರ ಕಥೆ? ಶಿಶುತನದಲ್ಲಿ ಶಂಬರನೆಂಬ ಅಸುರನ ಅಸುಗೊಳ್ಳನೆ ಸ್ಮರಣು. ಆ ಮನ್ಮಥ ಶಂಬರಾಸುರನನ್ನು ಕೊಂದಿದ್ದಾನೆ. ನಿಜ. ಹುಟ್ಟಿ 6 ಮತ್ತೊಂದನೆಯ ದಿನದಲ್ಲಿ ಘೋರ ದೈತ್ಯನಾದಂತಹ ತಾರಕಾಸುರನ ಶಿರವನ್ನರಿದವ ಯಾರು? ಅವ ಉಮೇಶನ ಮಗ. ಉಮೇಶನೇ ಮಾಡುವುದು ಹೆಚ್ಚು, ಅವನ ಮಗ ಅದಕ್ಕಿಂತ ಹೆಚ್ಚು ಮಾಡಿದ್ದಾನೆ. 7 ದಿವಸದಲ್ಲಿ ಅಂತಹ ಘೋರ ದೈತ್ಯನನ್ನು ಕೊಂದಿದ್ದಾನೆ. ಅಂಥವರೆಲ್ಲ ಅಂತಹ ದುಷ್ಟ ದಾನವರನ್ನು ಕೊಂದಿರುವಾಗ ನಾನು ಯಾಕೆ ನಿಮ್ಮನ್ನು ಗೆಲ್ಲಬಾರದು? ನಾನೇನು ಶಂಬರನ ಅಲ್ಲ, ನೀನೇನು ಮನ್ಮಥನ, ನಾನೇನು ತಾರಕನ, ನೀನೇನು ಷಣ್ಮುಖನ? ಅಯ್ಯೋ, ಪಾರ್ಥಕುಮಾರ ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾತನಾಡಿದೆ. ನನ್ನ ಎಸುಗೆ ಏನು ಅಂತ ತೋರಿಸಿದ. ಪರಿಸ್ಥಿತಿಯನ್ನು ಅವಲೋಕಿಸಿ ಹೋಯಿತು. ಅನೇಕ ಮಂದಿಗಳ ಪ್ರಾಣ ಹೋಯಿತು, ಹೊತ್ತು ಬಹಳಷ್ಟು ಹೋಯಿತು. ಈಗಾದ್ದೆ
ಹೋಗ್ಲಿಲ್ಲ. ಕೈಯಲ್ಲಿ ಹಿಡಿದಿರುವಂತಹ ಬಾಣ ಕೆಳಗೆ ಬಿದ್ದು ಹೋಯಿತು. ಯಾಕೆ ಹೀಗೆ ಮಾಡಿದ್ದುನ್ನೋ ಮಹಾರಾಯ. ಮಾಡಿದ ಪಾಪಕ್ಕೆ ತಕ್ಕ ಫಲ ಈ ಲೋಕದಲ್ಲಿ ಹುಟ್ಟಿದ ಎಲ್ಲ ವ್ಯಕ್ತಿಗಳು ಅನುಭವಿಸಲೇಬೇಕು. ತಲೆಗೆರೆದ ನೀರು ಪಾದಕ್ಕೆ ಇಳಿಯದೇ ಇರ್ತದೋ? ಹೌದು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ನಡೆದುಕೊಂಡಿದ್ದೇನೆ ಅಂತ ಈಗ ಒಪ್ಪಿಕೊಳ್ತೇನೆ. ಕಾಡಿನಲ್ಲಿರುವಂತಹ ಹಿರಣ್ಯ ಧನುವಿನ ಮಗನಾದಂತಹ ಏಕಲವ್ಯ ವಿದ್ಯಾಕಾಂಕ್ಷಿಯಾಗಿ ಹಸ್ತಿನಾವತಿಯ ಭಾರತದ ಗುರುಕುಲಕ್ಕೆ ಬಂದಿದ್ದ. ದೀನನಾಗಿ ವಿದ್ಯಾದಾನವನ್ನು ಮಾಡಬೇಕು ಅಂತ ಬೇಡಿದ್ದ, ಕಾಡಿದ್ದ. ಆದರೆ ಶೂದ್ರ ನೀನು, ಧನುರ್ವೇದದ ಅಧಿಕಾರ ನಿನಗಿಲ್ಲ ಅಂತ ನಾನು ಅವನನ್ನು ಕಳಿಸಿಕೊಟ್ಟಿದ್ದೆ. ಆದರೆ ಕಲಿಯುವಂತಹ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದ. ಮತ್ತೆ ನನ್ನ ಮೂರ್ತಿಯನ್ನು ಮಾಡಿ ಕಾಡಿನಲ್ಲಿ ಸಾಧನೆಯ ಮೂಲಕ ಅವ ಎಲ್ಲವನ್ನು ಆರ್ಜಿಸಿದ್ದ. ಪಾರ್ಥನ ಜೊತೆ ಬೇಟೆಗೆ ಹೋದ ಸಂದರ್ಭದಲ್ಲಿ ಅವನನ್ನು ಕಂಡೇ ದೀನನಾಗಿ ನನ್ನ ಪಾದಗಳಿಗೆ ಬಿದ್ದು ಗುರುವೇ ಧನ್ಯನಾದೆ ಅಂತ ಹೇಳಿದ್ದ. ಗುರು ದಕ್ಷಿಣೆ ನೀನು ಕೊಡ್ಲಿಲ್ಲ, ನೀನು ಪರಿಪೂರ್ಣ ಅಂತ ಆಗ್ಲಿಲ್ಲ ಅಂತ ಹೇಳಿದಾಗ ಏನು ಬೇಕು ಅಂತ ಕೇಳಿದ. ಅವನ ಕೈಯ ಬಲಗೈಯ ಹೆಬ್ಬರಳನ್ನೇ ನಾನು ಪಡೆದುಕೊಂಡಿದ್ದೆ. ಮಾಡಬಾರದಿತ್ತು, ಆಗಿ ಹೋಗಿದೆ. ಛೇ, ಅದನ್ನೇ ನಿತ್ತು ಯೋಚಿಸಿ ಹೊತ್ತು ಕಳೆಯುವುದಕ್ಕೆ ಇದು ಸ್ಥಳ ಅಲ್ಲ. ಈ ಹುಡುಗನ ಮುಂದೆ ಒಬ್ಬನನ್ನು ಕಳಿಸಿಕೊಡಬೇಕು. ಬ್ರಾಹ್ಮಣರನ್ನು ದೂರುವಂತಹ ಒಂದು ವರ್ಗ ಇದೆ, ಅವನೇ ಕರ್ಣ. ಪಾಲಿಸು ಕೌರವ ವಿಪ್ರರ ಪೌರುಷ ಏಳಿಗೆ ಭೋಜನದಿ. ನಾಳೆ ಸಾಯುವಾಗ ಕುಡಿಲಿಕ್ಕೆ ಒಂದಿಷ್ಟವನೇ ನೀರು ಸಿಕ್ಲಿಕ್ಕಿಲ್ಲ, ಅವನಿಗೆ ನೆಲ ಕಚ್ಚಲಿಕ್ಕುಂಟು. ಅವನನ್ನು ಇವನ ಮುಂದೆ ಕಳಿಸಬೇಕು. ಎದ್ದೇಳು. ಹೊತ್ತು ಮಧ್ಯಾಹ್ನ ನಿತ್ಯಾನಿಗಳನ್ನು ಪೂರೈಸದೆ ಯಾವುದೇ ಒಂದು ಕಾರ್ಯವನ್ನು ಮಾಡುವ ಹಾಗಿಲ್ಲ. ಆಚಾರ ಪ್ರಭವೋ ಧರ್ಮ ಪ್ರಥಮ ಧರ್ಮ ಗೊತ್ತಲ್ಲ. ಸ್ವಲ್ಪ ಹೊತ್ತು ನಿನ್ನ ಬದ್ಧ ವೈರ್ಯ ಮಗನಾದಂತಹ ಅಭಿಮನ್ಯಲ್ಲಿ ಹೋರಾಟ ಹುಡುಗ ನೋಡ, ಆಮೇಲೆ ನಾನು ಬರ್ತೇನೆ. ಮುಂದೆ ಹೋಗು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.